ಲೋಕೋಪಯೋಗಿ ನಗರ ಪಾಲಿಕೆ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ಜಾಹೀರಾತು. ಬಾಬ್ತು 106 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ಬರಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ನಿಗಮದ ಅಧ್ಯಕ್ಷ ಕಾರವಾರದ ಶಾಸಕ ಸತೀಶ್ ಸೈಲೈ ಹೇಳಿದ್ದಾರೆ. ಅವರು ಶುಕ್ರವಾರ ಮಂಗಳೂರಿನ ಯಯ್ಯಾಡಿಯಲ್ಲಿ ಕೆಎಸ್ಎಂಸಿಎ ಸ್ಥಳಾಂತರಿತ ಮಂಗಳೂರು ಶಾಖೆ ಉದ್ಘಾಟನೆ ನೆರವೇರಿಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇಂಡಿಯನ್ ನ್ಯೂಸ್ ಪೇಪರ್ ಸೊಸೈಟಿ ನಿಯಮ ಪ್ರಕಾರ ಸರ್ಕಾರಿ ಜಾಹೀರಾತುಗಳನ್ನು ಪತ್ರಿಕೆಗಳಿಗೆ ನೀಡಿದ 60 ದಿನಗಳಲ್ಲಿ ಕೆಎಸ್ಎಂಸಿಎ ಬಿಲ್ ಪಾವತಿಸುತ್ತದೆ. ಆದರೆ ಕೆಎಸ್ಎಂಸಿಎ ಬಳಿಕ ಅದನ್ನು ಸರ್ಕಾರದಿಂದ ಪಡೆಯುವುದು ಕ್ರಮ. 2022ರಿಂದ ವಸೂಲಿಗೆ ಬಾಕಿ ಮೊತ್ತ ಇರುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಇಲ್ಲಿವರೆಗೆ 106 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ಬರಬೇಕಾಗಿದೆ. ಮೊತ್ತ ಬಾಕಿ ಇರಿಸಿರುವ ಇಲಾಖೆಗಳಿಂದ ಪಾವತಿಗೆ ಕ್ರಮ ಕೈಗೊಳ್ಳುವಂತೆ ಕೋರಿ ಜಿಲ್ಲಾಧಿಕಾರಿಗಳು, ಸಹಾಯಕ ಕಮಿಷನರ್ಗಳಿಗೆ ಪತ್ರ ಮೂಲಕ ಕೋರಲಾಗಿದೆ ಎಂದರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಅಷ್ಟೇ ಅಲ್ಲ, ಹೊರ ರಾಜ್ಯದಲ್ಲಿ ಸಹ ಆಫೀಸನ್ನು ಮಾಡಿದ್ದೇವೆ. ದಿಲ್ಲಿ ಆ್ಯಂಡ್ ಮುಂಬೈ. ಕ್ರಮೇಣವಾಗಿ ನಾವು ನಮ್ಮಲ್ಲಿ ಬಹಳಷ್ಟು 3 ಥರದ ಕೆಲಸಗಳು ನಡೀತಾ ಇದ್ದಾವೆ. ಒಂದು ಅಡ್ವರ್ಟೈಸ್ಮೆಂಟ್ಸ್, ಮತ್ತು ಒಂದು ನಾವು ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತೇವೆ. ಮತ್ತು 23-24ರಲ್ಲಿ ನಾನು ಅದಕ್ಕೆ ಚೇರ್ಮನ್ ಆಗಿ ನನ್ನನ್ನು ಮಾನ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ನನ್ನನ್ನು ಆ ಒಂದು ಕೆಲಸವನ್ನು ಕೊಟ್ಟಿದ್ದೆ. ಆ ಟೈಮ್ನಲ್ಲಿ ಹೇಳಬೇಕಂತ ಹೇಳಿದರೆ, ನಮ್ಮಲ್ಲಿ ಹೆಚ್ಚಿನ ಪಟ್ಟು ನಾವು ಸುಮಾರು 431 ಕೋಟಿ, ಮೊದಲನೇ ವರ್ಷ 412 ಕೋಟಿ ಹೆಚ್ಚು. ನಮ್ಮ ಗ್ರಾಫ್ ಟೋಟಲಿ ಇವತ್ತು ನೋಡಲಿಕ್ಕೆ ಹೋದರೆ ಇದು ಉನ್ನತ ಮಟ್ಟದಲ್ಲಿ ಇರ್ಬೋದು. ಮತ್ತು ಪತ್ರಕರ್ತರಿಗೂ ಇದೊಂದು ನಾನು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ